ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜೀವಂತ ಬಾಂಬ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ತನಿಖಾ ತಂಡಗಳ ಮೂಲಕ ನಡೀತಾ ಇರುವಂತಹ ತನಿಖೆ ಈಗ ಸಾಕಷ್ಟು ಪ್ರಗತಿಯನ್ನ ಕಂಡಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಅನೇಕ ಪ್ರಮುಖ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಅನೇಕ ಶಂಕಿತ ವ್ಯಕ್ತಿಗಳನ್ನ ಅಂದ್ರೆ ಯಾರ ಬಗ್ಗೆ ಎಲ್ಲ ಈ ನಿಟ್ಟಿನಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆಯೋ ಅವರೆಲ್ಲರನ್ನು ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ದೇಶದಲ್ಲಿ ಇರುವಂತಹ ಏರ್ಪೋರ್ಟ್ಗಳಲ್ಲಿ ಈ ಹಿಂದೆ ಇಂತಹ ಕೃತ್ಯಗಳು ಏನಾದರೂ ನಡೆದಿದ್ದಲ್ಲಿ ಅಂತಹ ಕೃತ್ಯಗಳ ಬಗ್ಗೆ ಮಾಹಿತಿಯನ್ನ ಕ್ರೋಢೀಕರಣ ಮಾಡಿ ಪೊಲೀಸ್ ಇಲಾಖೆ ಅಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಅಥವಾ ಪತ್ತೆಯಾಗಿರುವಂತಹ ಸ್ಫೋಟಕಕ್ಕೂ ಅಥವಾ ಈ ಹಿಂದೆ ಈ ರೀತಿ ಘಟನೆಗಳು ಎಲ್ಲಾದರೂ ಆಗಿದ್ರೆ ಅದಕ್ಕೆ ಏನಾದರೂ ಸಾಮ್ಯತೆಗಳು ಇದೆಯಾ ಅಥವಾ ಬಂದಿರುವಂತಹ ಬೆದರಿಕೆ ಕರೆಗಳು ಏನಿದಾವೆ ಇದಕ್ಕೂ ಏನಾದರೂ ಸಾಮ್ಯತೆಗಳು ಇದೆಯಾ ಅನ್ನುವಂತಹ ಒಂದು ಸಾಮ್ಯತೆಯ ಆಧಾರದಲ್ಲಿ ಈಗ ತನಿಖೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಬಂದಿದೆ. ಮಂಗಳೂರು ಕಮಿಷನರ್ ಸ್ವತಃ ಈ ಒಂದು ವಿಚಾರವನ್ನ ಈಗ ಬಹಿರಂಗ ಪಡಿಸಿದ್ದಾರೆ. ಇನ್ನು ಶಂಕಿತ ಆರೋಪಿ ಪ್ರಯಾಣ ಮಾಡಿದ್ದಾನೆ ಎನ್ನಲಾದಂತಹ ಆಟೋ ಏನಿದೆ ಅಂದ್ರೆ ಏರ್ಪೋರ್ಟ್ಗೆ ಆತ ಬಂದಿದ್ದ ಅನ್ನುವಂತ ಒಂದು ಅನುಮಾನಕ್ಕೆ ಈಡಾಗಿರುವಂತಹ ಆಟೋ ರಿಕ್ಷಾ ಏನಿದೆ ಅದನ್ನ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಟೋ ಚಾಲಕನನ್ನ ಕೂಡ ಈಗ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಹರ್ಷ PS ಅವರು ಆ ಒಂದು ಮಾಹಿತಿಯನ್ನ ಈಗ ಕೊಟ್ಟಿರುವಂತದ್ದು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಪವನ್ ಕಾಜಿಮಡ್ಕ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಪವನ್. ಹಲೋ ಗೌತಮ್. ಎಸ್, ಈಗಾಗಲೇ ಕಮಿಷನರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆರೋಪಿಗಳ ಬಗ್ಗೆ ಸಾಕಷ್ಟು ಮಹತ್ವದ ಸುಳಿವು ನಮಗೆ ಸಿಕ್ಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಅನ್ನುವಂಥ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಆಟೋ ರಿಕ್ಷಾ ಏನಿದೆ ಅದನ್ನ ಪತ್ತೆ ಹಚ್ಚಲಾಗಿದ್ದು ಆಟೋ ಚಾಲಕನ ವಿಚಾರಣೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ವಿಚಾರಗಳ ಬಗ್ಗೆ ಕಮಿಷನರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು? ಎಸ್, ಖಂಡಿತ ಗೌತಮ್. ಇದು 2 ತಿಂಗಳ ಹಿಂದೆ ನಡೆದಂತಹ ಗೋಲಿಬಾರ್ ಪ್ರಕರಣ ಒಂದು ಮಂಗಳೂರನ್ನು ಬೆಚ್ಚಿ ಬೀಳಿಸಿ ಅದರ ನಂತರ ಈ ಸದ್ಯದ ಮಟ್ಟಿನಲ್ಲಿ ಮಂಗಳೂರು ಜನತೆಯನ್ನು ಬೆಚ್ಚಿ ಬೀಳಿಸಿದಂತ ವಿಚಾರ ಅಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆಯಾಗಿರುವಂತದ್ದು. ಮುಖ್ಯವಾಗಿ ಗಮನಿಸಬೇಕು ಗೌತಮ್, ಬಾಂಬ್ ಪತ್ತೆಯಾದ ಕೆಲವೇ ಕ್ಷಣಗಳು ಅಥವಾ 2-3 ದಿನಗಳು ಏನೋ ಆಯ್ತು. ಈ ಸಂದರ್ಭದಲ್ಲಿ ಪೊಲೀಸರ ಒಂದು ಕಾರ್ಯಾಚರಣೆಯನ್ನು ನಾವು ಮೆಚ್ಚಬೇಕಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ತೀವ್ರ ಗತಿಯನ್ನು ಪಡೆದುಕೊಂಡಿರುವಂತದ್ದು ಈ ತನಿಖಾ ತಂಡ ಕೂಡ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿರುವಂತದ್ದು. 3 ತಂಡಗಳನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಡಾಕ್ಟರ್ PS ಹರ್ಷ ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ. ಅವರು ಹೇಳಿ ನಾವು 3 ತಂಡಗಳನ್ನು ಮಾಡಿ ಒಂದು ತನಿಖೆಯನ್ನು ನಡೆಸಿದ್ದೇವೆ, ಸಾಕಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಯಾರ ಮೇಲೆ ಸಂಶಯ ಬರ್ತದೆ ಅಂತಹ ವ್ಯಕ್ತಿಗಳನ್ನು ನಾವು ವಿಚಾರಣೆ ಮಾಡುತ್ತಾ ಇದ್ದೇವೆ. ಹಲವು ಒಂದು ಸಂಶಯಾಸ್ಪದ ಸ್ಥಳಗಳಲ್ಲಿ ಕೂಡ ನಾವು ತಪಾಸಣೆ ನಡೆಸಿದ್ದೇವೆ. ಶಂಕಿತನ ಪತ್ತೆಗಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ಚುರುಕಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಎಲ್ಲಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ನಾವು ತೆಗೆದುಕೊಳ್ತಿರುವಂತಹ ನಿಟ್ಟಿನಲ್ಲಿ ಕೂಡ ಅವರು ಇವತ್ತು ಮಾಹಿತಿಯನ್ನು ನೀಡಿರುವಂತದ್ದು. ಗೌತಮ್, ಇನ್ನು ಮುಖ್ಯವಾಗಿ ಶಂಕಿತ ಬಳಸಿದಂತಹ ರಿಕ್ಷಾ ಒಂದು ಪತ್ತೆ ಮಾಡಿರುವಂತದ್ದು. ಆ ರಿಕ್ಷಾವನ್ನು ಕೂಡ ಆ ರಿಕ್ಷಾದ ಮಾಲಕನ ಅಥವಾ ರಿಕ್ಷಾದ ಡ್ರೈವರನ್ನು ಕೂಡ ತಪಾಸಣೆ ಮಾಡಿರುವಂತ ಅವನ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಇನ್ನು ಮುಖ್ಯವಾಗಿ ಅಲ್ಲಿ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಬೆದರಿಕೆ ಕರೆ ಬಂದಿರುವಂತಹ ವಿಚಾರ ಕೂಡ ನಡೆದಿತ್ತು ಗೌತಮ್. ಈ ನಿಟ್ಟಿನಲ್ಲಿ ಕೂಡ ಆ ಕರೆ ಯಾರದು ಎನ್ನುವಂತ ರೀತಿಯಲ್ಲಿ ಕೂಡ ತನಿಖೆಯನ್ನು ನಾವು ಮುಂದುವರಿಸಿದ್ದೇವೆ ಎನ್ನುವ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ನೀಡುವಂತ ಒಟ್ಟಿನಲ್ಲಿ ಈ ಬಾಂಬ್ ಪತ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಒಂದು ಕ್ರಮಗಳನ್ನು ಅಥವಾ ಎಲ್ಲಾ ರೀತಿಯ ಒಂದು ತನಿಖೆಗಳು ಚುರುಕಾಗಿ ಬಂದಿರುವಂತದ್ದು. ಈಗ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಶಾಂತವಾಗಿದೆ. ಆದಷ್ಟು ಬೇಗ ನಾವು ಆರೋಪಿಗಳನ್ನು ಪತ್ತೆ ಹಚ್ಚುತ್ತೇವೆ ಎನ್ನುವ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ನೀಡಿರುವಂತಹ. ಇನ್ನು ಮುಖ್ಯವಾಗಿ ಬಾಂಬ್ ಸ್ಫೋಟದ ಬಳಿಕ ಅವಶೇಷಗಳನ್ನು ನಾವು FLCಗೆ ಕಳಿಸಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅದರ ವರದಿ ಬರಲಿಕ್ಕಿದೆ. ಈ ಬಾಂಬ್ನ ತೀವ್ರತೆ ಏನು ಅಥವಾ ಯಾವ ರೀತಿಯ ಬಾಂಬ್ ಎನ್ನುವಂತಹ ವರದಿಯನ್ನು ಕೂಡ FLC ಇಂದ ನಾವು ಸದ್ಯದ ಮಟ್ಟಿಗೆ ಪಡೆದುಕೊಳ್ತೇವೆ. ಆದಷ್ಟು ಬೇಗ ನಾವು ಆ ವರದಿಗಾಗಿ ಕಾಯ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ನೀಡಿರುವಂತದ್ದು. ಇನ್ನು ಸ್ಥಳದಲ್ಲಿದ್ದ ಬಾಂಬ್ ನಿಗ್ರಹ ದಳದವರು ಇದು ಕಚ್ಚಾ ಬಾಂಬ್ ಎನ್ನುವ ರೀತಿಯಲ್ಲಿ ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದ್ರೆ ಇದು ಕಚ್ಚಾ ಬಾಂಬ್ ಎಂಬ ರೀತಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು. ಕಚ್ಚಾ ಬಾಂಬ್ ಅಂದ ಕೂಡಲೇ ಏನು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಮಟ್ಟದ ಅಥವಾ ಒಂದು ತೀವ್ರತೆ ಹೆಚ್ಚಿರುವಂತಹ ಬಾಂಬ್ ಇರುವ ನಿಟ್ಟಿನಲ್ಲಿ ಒಂದು ಪ್ರಯೋಗಕವಾಗಿ ಉಗ್ರರು ಏನಾದರೂ ಒಂದು ಕಚ್ಚಾ ಬಾಂಬ್ ಅನ್ನು ಇಟ್ಟು ಒಂದು ಪ್ರಯತ್ನವನ್ನು ಮಾಡಿದೆ ಅನ್ನುವಂತ ಒಂದು ಸಂಶಯ ಕೂಡ
ಸಾರ್ವಜನಿಕ ವಲಯದಲ್ಲಿ ಒಂದು ವ್ಯಕ್ತವಾಗಿರೋದು ಗೌತಮ್. ಒಟ್ಟಿನಲ್ಲಿ ಎಲ್ಲಾ ಆಯಾಮಗಳಿಂದ ಕೂಡ ತನಿಖೆ ನಡೆಯುತ್ತಿರುವಂತದ್ದು. ಕಮಿಷನರ್ ವ್ಯಾಪ್ತಿಯಲ್ಲಿ ಡಾಕ್ಟರ್ PS ಹರ್ಷ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ತನಿಖೆ ನಡೀತಾ ಇರುವಂತದ್ದು ಗೌತಮ್. ಒಟ್ಟಿನಲ್ಲಿ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ ಗೌತಮ್. ಕಾದು ನೋಡ್ಬೇಕಾಗಿದೆ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಈ ತನಿಖೆಯಿಂದ ಉತ್ತರಗಳು ಬರ್ತದೆ, ಯಾವ ರೀತಿಯ ಯಾರು ಶಂಕಿತರಿದ್ದಾರೆ ಅವರನ್ನು ಹಿಡಿದು ಯಾವ ರೀತಿಯ ಕ್ರಮ ಕೈಗೊಳ್ತಾ ಎನ್ನುವ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಪವನ್, ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸಬಹುದು. ಈಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ಇದ್ದಿದ್ದು ಪಟಾಕಿಗೆ ತುಂಬಿಸುವಂತಹ ಪೌಡರ್ ಅಥವಾ ಅಲ್ಲಿ ನಿನ್ನೆ ನಡೆದಿರುವಂತದ್ದು ಒಂದು ಅಣಕು ಕಾರ್ಯಾಚರಣೆ ಎನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡಿದ್ರು. ಅದರ ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಭೇಟಿಯನ್ನ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಏನು ಚರ್ಚೆಯಾಗಿದೆ ಅವರ ನಡುವೆ ಅಥವಾ ಅವರ ಒಂದು ಹೇಳಿಕೆಗಳು ಏನಿದೆ, ಒಂದು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಗಳು, ಇದಕ್ಕೆ ಕಮಿಷನರ್ ಅವರಿಂದ ಏನಾದರೂ ಪ್ರತಿಕ್ರಿಯೆಗಳು ಇವರಿಗೆ ಏನಾದರೂ ಬಂದಿದ್ಯಾ ಅನ್ನುವಂಥದ್ದು? ಎಸ್, ಖಂಡಿತ ಗೌತಮ್. ಯಾಕಂದ್ರೆ ಮಂಗಳೂರಿನಲ್ಲಿ ಇನ್ನು ಕಳೆದ ತಿಂಗಳು ಅಥವಾ ಈ ಘಟನೆಗಳು ಸಂಬಂಧಿಸಿದಂತೆ ಹಲವು ಘಟನೆಗಳು ನಡೆದಿವೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ಆಗಿರ್ಬೋದು, ರಾಜ್ಯ ಮಟ್ಟದ ನಾಯಕರ ಕೆಲವು ಹೇಳಿಕೆಗಳು ಬಾಲಿಶವಾಗಿರುವಂತದ್ದು ಕೂಡ ನಾವು ಗಮನಿಸಬೇಕು. ಇದು ನಮ್ಮ ಮಂಗಳೂರಿನ ಜನತೆಗೆ ಮತ್ತು ಮಂಗಳೂರಿನ ಘನತೆಗೆ ಧಕ್ಕೆ ತರುವಂತ ವಿಚಾರ ಕೂಡ ಎಂದು ಹೇಳುವಂತ ಮಾತುಗಳು ಕೂಡ ಸಾರ್ವಜನಿಕರಲ್ಲಿ ಕೇಳಿ ಬರ್ತಿದ್ದವು ಗೌತಮ್. ಯಾಕಂದ್ರೆ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ಘಟನೆಗಳು ನಡೆದಿವೆ ಅಂತ. ಗೋಲಿಬಾರ್ನಲ್ಲಿ 2 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಕಳೆದ ಬಾರಿ. ಆದ್ರೆ ಈ ಬಾರಿ ಒಂದು ವೇಳೆ ಬಾಂಬ್ ಸ್ಫೋಟ ಆಗಿದ್ರೆ ಪ್ರಾಣಹಾನಿ ಆಗಿರ್ಬೋದಿತ್ತೋ ಏನೋ. ಇಂತಹ ಸಂದರ್ಭದಲ್ಲಿ ಇಂತಹ ಬಾಲಿಶ ಹೇಳಿಕೆಗಳು ಕೂಡ ನಾವು ಒಂದು ವೇಳೆ ಒಂದು ಮಂಗಳೂರಿನ ಜನತೆಗೆ ಅಥವಾ ಮಂಗಳೂರಿನ ನಾಗರಿಕರ ಒಂದು ಭಾವನೆಗೆ ಧಕ್ಕೆ ತಂದಿರುವಂತಹ ವಿಚಾರ ಕೂಡ ನಾವು ಗಮನಿಸಬೇಕು ಗೌತಮ್. ಈ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಇನ್ನೇನು ಉಳ್ಳಾಲಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಕಮಿಷನರ್ ಡಾಕ್ಟರ್ PS ಹರ್ಷ ಅವರನ್ನು ಭೇಟಿಯಾಗಿ ಹೇಳಿರುವಂತದ್ದು, ನಾವು ಭದ್ರತೆಯ ಕುರಿತು ಅವರಿಗೆ ಚರ್ಚೆ ನಡೆಸಿದರು ಹೇಳಿರುವಂತದ್ದು. ನೀವು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಎಲ್ಲರ ಸಹಕಾರ ಅಗತ್ಯವಿದೆ. ಯಾಕಂದ್ರೆ ಎಲ್ಲರ ಸಹಕಾರದಿಂದ ಮಾತ್ರ ನಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಮಾತ್ರ ಸಾಧ್ಯ. ಇದರ ತನಿಖೆ ನಡಿಬೇಕಾಗಿದೆ. ಈ ತನಿಖೆ ಸಂಬಂಧಪಟ್ಟಂತೆ ನಾವು ತನಿಖೆ ನಡೆಸಿ ಇದರ ಯಾರು ಶಂಕಿತ ಉಗ್ರ ಇದ್ದಾಗ ಯಾರು ಆರೋಪಿಗಳಿದೆ ಅವರನ್ನು ನಾವು ಕ್ರಮ ಕೈಗೊಳ್ಳಬೇಕಾದ್ರೆ ಎಲ್ಲಾ ರೀತಿಯಲ್ಲಿ ಸಹಕಾರ ಬೇಕಾಗ್ತದೆ. ಈ ವಿಚಾರದಲ್ಲಿ ನಮಗೆ ರಾಜಕೀಯ ಬೇಡ ಅಥವಾ ಈ ವಿಚಾರದಲ್ಲಿ ಯಾವುದೇ ರೀತಿಯ ಬಾಲಿಶವಾದ ಹೇಳಿಕೆಗಳು ಬೇಡ ಎನ್ನುವ ನಿಟ್ಟಿನಲ್ಲಿ ಕೂಡ ಅವರಿಗೆ ಚರ್ಚೆ ನಡೆಸಿ ಅವರ ಸಲಹೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವ ರೀತಿಯ ನಾವು ಒಂದು ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವ ನಿಟ್ಟಿನಲ್ಲಿ ಕೂಡ ಅವರಿಂದ ಕೂಡ ಮಾಹಿತಿ ಪಡೆದ. ಒಟ್ಟಿನಲ್ಲಿ ಕೆಲವು ಹೇಳಿಕೆಗಳನ್ನು ನಾವು ಕಡಿಮೆ ಅಂದ್ರೆ ಯಾವ ರೀತಿಯ ಇಂತಹ ಘಟನೆಗಳು ನಡೆದಾಗ ಹೇಳಿಕೆಗಳು ಕೂಡ ಮುಖ್ಯವಾಗಿರ್ತದೆ ಗೌತಮ್. ಯಾಕೆಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ನಾವು ಯಾವ ಕಾನೂನು ಸುವ್ಯವಸ್ಥೆ ಕಾಪಾಡಲಿ ಕೆಲವು ವಿಚಾರಗಳನ್ನು ಗೌಪ್ಯವಾಗಿಟ್ಟುಕೊಂಡು ತನಿಖೆ ನಡೆಸಬೇಕು ಅಗತ್ಯ ಇದೆ. ಇಂತಹ ಸಂದರ್ಭದಲ್ಲಿ ಕೆಲವು ಬಾಲಿಶ ಹೇಳಿಕೆಗಳು ಅಥವಾ ಇಂತಹ ಹೇಳಿಕೆಗಳನ್ನು ಹೇಳಿ ಯಾವುದೇ ರೀತಿಯ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುವ ಬದಲು ನಾವೆಲ್ಲ ಒಗ್ಗಟ್ಟಾಗಿ ತನಿಖೆಗೆ ಸಹಕಾರ ನೀಡಿ ಇವೆಲ್ಲ ಸಹಕಾರ ಇದ್ರೆ ಮಾತ್ರ ಉನ್ನತ ಮಟ್ಟದ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಲು ಸಹಕಾರ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಿರಿಯರು ಇವತ್ತು ಉಳ್ಳಾಲಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಿ ಅದರ ಬಗ್ಗೆ ಚರ್ಚೆ ನಡೆಸಿರುವಂತದ್ದು ಗೌತಮ್. ಓಕೆ, ಎಸ್, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ದಿನಾಂಕ 20 ಜನವರಿ 2021 ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊರೆತ ಶಂಕಿತ ವಿಸ್ಫೋಟಕ ಪದಾರ್ಥಗಳ ಕುರಿತು ಈಗಾಗಲೇ ತನಿಖೆ ಸಾಕಷ್ಟು ಪ್ರಗತಿಯನ್ನು ಕಂಡಿದೆ. ತನಿಖಾ ತಂಡ ಈ ಸಂಬಂಧ ಸಾಕಷ್ಟು ಶಂಕಿತ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಶಂಕಿತ ವ್ಯಕ್ತಿಗಳ ಶೋಧಕ್ಕಾಗಿ ಹಲವಾರು ಮನೆ ಹಾಗೂ ಇತರೆ ಪ್ರದೇಶಗಳ ಶೋಧನೆ ಸಹ ಆಗಿದೆ. ಈ ಹಿಂದೆ ಈ ರೀತಿಯ ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿರುವ ಚರಿತ್ರೆ ಉಳ್ಳ ಎಲ್ಲಾ ವ್ಯಕ್ತಿಗಳ ಬಗ್ಗೆ ನಾವು ಈಗಾಗಲೇ ಮಾಹಿತಿ ಕ್ರೋಢೀಕರಿಸಿದ್ದೇವೆ. ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಲಭ್ಯವಿರುವ ಎಲ್ಲಾ ಮಾಹಿತಿಗಳನ್ನ ನಾವು ಕ್ರೋಢೀಕರಿಸಿ ನಮಗೆ ದೊರೆತಿರುವ CCTV ಫುಟೇಜ್ ಇರಬಹುದು, ಬೇರೆ ಬೇರೆ ಏನು ವಿಜುವಲ್ ಲೀಡ್ಸ್ ಇದೆ ಅವುಗಳನ್ನ ನಾವು ಕೋರಿಲೇಟ್ ಮಾಡಿ ಕಂಪೇರ್ ಮಾಡಿ ಸಾಮ್ಯತೆಗಳು ಏನೇನಿದೆ ಅದನ್ನೆಲ್ಲ ಬಹಳ ಹತ್ತಿರದಿಂದ ನಮ್ಮ ತನಿಖಾ ತಂಡ ನೋಡ್ತಾ ಇದೆ. ಹಾಗೇನೆ ಈ ಹಿಂದೆ ಯಾವ್ದಾದ್ರು ವಿಮಾನ ನಿಲ್ದಾಣಗಳಿಗೆ ಈ ರೀತಿ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಕರೆ ಮಾಡಿದವರು ಇವರ ಬಗ್ಗೆ ಸಹ ನಾವು ಮಾಹಿತಿಯ ಕಲೆ ಹಾಕ್ತಿದ್ದೇವೆ. ನಿನ್ನೆಯ ಘಟನೆಯಲ್ಲಿ ಸಹ ಏನು ಮುಖ್ಯವಾದ ಒಂದು ಘಟನೆ ನಡೆದ ನಂತರ ವಿಮಾನ ನಿಲ್ದಾಣಕ್ಕೆ ಒಂದು ಕರೆ ಬಂತು. ಆ ಕರೆ ಮತ್ತೆ ಈ ಪ್ರಮುಖವಾದ ಘಟನೆ ಇದಕ್ಕೆ ಇರುವ ಸಾಮ್ಯತೆಗಳೇನು ಇದನ್ನ ನಾವು ವೈಜ್ಞಾನಿಕವಾಗಿ ತಾಳೆ ಹಾಕಿ ನೋಡ್ತಾ ಇದ್ದೇವೆ.
ಲಭ್ಯ ಇರುವ ಎಲ್ಲ ಸಾಕ್ಷ್ಯಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಈ ಕೃತ್ಯಕ್ಕೆ ಬಳಸಲಾದ ಆಟೋ, ಇದನ್ನ ತನಿಖಾ ತಂಡ ಪತ್ತೆ ಹಚ್ಚಿದ್ದು ಆಟೋ ಚಾಲಕರನ್ನ ವಿಚಾರಣೆಗೆ ಗುರಿಪಡಿಸಿದೆ. ಈ ಒಂದು ಘಟನೆಯ ಸಂಬಂಧ ಕೇಂದ್ರದ ನುರಿತ ತಜ್ಞರು ಸಹ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ತಾಂತ್ರಿಕ ನೆರವನ್ನು ಸಹ ನಮ್ಮ ತನಿಖಾ ತಂಡಕ್ಕೆ ನೀಡಿರುತ್ತಾರೆ. ಈ ವಿಜುವಲ್ ಲೀಡ್ಸ್ ಮತ್ತೆ ಐ ವಿಟ್ನೆಸ್ ಅಕೌಂಟ್ ಇದು ಎರಡನ್ನು ನಮ್ಮ ತನಿಖಾ ತಂಡ ಕಂಪೇರ್ ಮಾಡಿ ಮುಂದಿನ ಸ್ಟ್ರಾಟಜಿನ ಚಾಕ್ಔಟ್ ಮಾಡ್ತಾ ಇದ್ದಾರೆ. ಈ ಶಂಕಿತ ಈ ವಿಸ್ಫೋಟಕ ಯಾವ ರೀತಿಯದು, ಯಾವ ಕ್ಲಾಸು, ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗಾಗಲೇ ಬಾಂಬ್ ಡಿಟೆಕ್ಷನ್ ಮತ್ತೆ ಡಿಸ್ಪೋಸಲ್ ಸ್ಕ್ವಾಡ್ನವರು ಏನು ಸೀಸ್ ಮಾಡಿಕೊಟ್ಟಿದ್ರು ಆ ಒಂದು ಸ್ಯಾಂಪಲ್ FSL ಗೆ ರವಾನೆ ಆಗಿದೆ. FSL ನ ತಜ್ಞರು ಅದನ್ನ ಪರಿಶೀಲಿಸಿ ಒಂದು ವಿವರವಾದ ವರದಿ ನೀಡಲಿದ್ದಾರೆ. ವರದಿ ಬಂದ ನಂತರ ಈ ರೀತಿಯ ಎಲ್ಲ ತಾಂತ್ರಿಕ ವಿವರಗಳು, ಈ ಕ್ಲಾಸ್ ಆಫ್ ಅಮ್ಯುನಿಷನ್, ಈ ಉಳಿದಿದ್ದ ಏನು ತಾಂತ್ರಿಕ ವಿವರಗಳಿದೆ ಅದು ಇದು ಕಮಿಷನರ್ ಅವರು ಒಂದು ಕೊಟ್ಟಿರುವಂತಹ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಪವನ್ ಕಾಜಿಮಡ್ಕ ಕೊಟ್ಟಿರುವಂತಹ ಮಾಹಿತಿ ಅಂದ್ರೆ ಮುಖ್ಯವಾಗಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸಾರ್ವಜನಿಕರು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ ಎನ್ನುವಂತಹ ಮಾತುಗಳನ್ನ ಇಲ್ಲಿ ಕಮಿಷನರ್ ಅವರು ಹೇಳಿರುವಂತದ್ದು.